ಅಮೆರಿಕ ಸಂಯುಕ್ತ ಸಂಸ್ಥಾನದಿಂದ ಭಾರತಕ್ಕೆ ಡಿಪೋರ್ಟೇಷನ್ ಹೊಸತಲ್ಲ. 2009ರಿಂದ ತೊಡಗಿ 2012ರಿಂದ ನಿಯಮಾನುಸಾರವಾಗಿ ಗಡೀಪಾರು ಆಗುತ್ತಿದೆ ಎಂದು ವಿದೇಶಾಂಗ ಸಚಿವರಾದ ಜೈಶಂಕರ್ ಅವರು ಲೋಕಸಭೆಯಲ್ಲಿ ಮಾಹಿತಿ ನೀಡಿದರು. ಅಕ್ರಮ ನಿವಾಸಿಗಳನ್ನು ಯಾವ ದೇಶವೂ ಉಳಿಸಿಕೊಳ್ಳುವುದಿಲ್ಲ. ಭಾರತೀಯರು ನಾನಾ ದೇಶಗಳಲ್ಲಿದ್ದು ಒಬ್ಬಿಬ್ಬರು ದಬ್ಬಲಟ್ಟಾಗ ಅದು ಸುದ್ದಿಯಾಗುವುದಿಲ್ಲ. ಅಮೆರಿಕ ಸಂಯುಕ್ತ ಸಂಸ್ಥಾನವು ಅಲ್ಲಿಗೆ ಹೋದ ಭಾರತೀಯ ಅಕ್ರಮವಾಸಿಗಳನ್ನು ಬಂಧಿಸಿ ಕಳುಹಿಸುತ್ತಲೇ ಇದೆ. 2009ರಿಂದ ಅಧಿಕೃತ ಲೆಕ್ಕ ಮುಂದಿನಂತಿದೆ ಎಂದು ಜೈಶಂಕರ್ ಲೋಕಸಭೆಗೆ ಮಾಹಿತಿ ನೀಡಿದರು. 2009ರಲ್ಲಿ 734, 2010ರಲ್ಲಿ 799, 2011ರಲ್ಲಿ 597, 2012ರಲ್ಲಿ 530, 2013ರಲ್ಲಿ 515, 2014ರಲ್ಲಿ 591, 2015ರಲ್ಲಿ 708, 2016ರಲ್ಲಿ 1303, 2017ರಲ್ಲಿ 1024, 2018ರಲ್ಲಿ 1180, 2019ರಲ್ಲಿ 2042, 2020ರಲ್ಲಿ 1889, 2021ರಲ್ಲಿ 805, 2022ರಲ್ಲಿ 862, 2023ರಲ್ಲಿ 617, 2024ರಲ್ಲಿ 1368 ಮಂದಿಯನ್ನು ಅಮೆರಿಕ ಡಿಪೋರ್ಟ್ ಮಾಡಿ ಭಾರತಕ್ಕೆ ಹಿಂದಕ್ಕೆ ಕಳುಹಿಸಿದೆ ಎಂದು ಅವರು ಮಾಹಿತಿ ನೀಡಿದರು. ಯುಎಸ್ಎಯಲ್ಲಿ ಒಟ್ಟು 17,904 ಜನ ಅಕ್ರಮ ನಿವಾಸಿ ಭಾರತೀಯರು ಇರುವುದಾಗಿ ಹೇಳಲಾಗಿದ್ದು, ಈಗ ಮೊದಲ ಕಂತಾಗಿ 104 ಮಂದಿ ಬಂದಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. The process of deportation is not a new one. I repeat, the process of deportation is not a new one and has been ongoing for several years. I would like to share with the House the details of deportation from the United States since 2009. The numbers, years-wise, sir, are listed in my statement. From 2009, there were 734, 2010, 799, 2011, 597, then 530, 515, 591, 708, 1303, 1024, 1180, 242,